ಬುಟ್ಟ ಸಿಗರ್ ಸ್ಪೆಷಲ್ ಫಸ್ಟ್ ಟೈಮ್ ಕೇಳ್ತಾ ಇದ್ದೇನೆ. ಹಾಯ್ ಎವ್ರಿವನ್ ಆ್ಯಂಡ್ ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಸೊ ನಾವು ಇವತ್ತು ಧಾರವಾಡಲ್ಲಿದ್ದೀವಿ ಆ್ಯಂಡ್ ನಿತೇಶ್ ಕಸಿನ್ ಇದು ಇವತ್ತು ಗೃಹ ಪ್ರವೇಶ ಉಂಟು ಧಾರವಾಡದಲ್ಲಿ. ಹಾಗೆ ಇವತ್ತು ಮಾರ್ನಿಂಗ್ ರೀಚ್ ಆಗಿದ್ದೀವಿ. ಇನ್ನೊಂದು 7 o'clock ಆಗಿದೆ. ಹಾಗೆ ಈಗ ಫ್ರೆಶ್ ಅಪ್ ಆಗಿ ಸೊ ಇದು ಗೃಹ ಪ್ರವೇಶಕ್ಕೆ ಹೋಗುವಂಥದ್ದು. ಎಸ್, ಸೊ ಹಾಯ್, ಇವಾಗ ನಾವು ರೆಡಿಯಾಗಿ ಫುಲ್ ಈಗ ಹೊರಗಡೆ ಬಂದಿದ್ದೀವಿ ಹೋಟೆಲಿಂದ. ಸೊ ಇವಾಗ ಅಣ್ಣನ ಮನೆಗೆ, ಶರತ್ ಅಣ್ಣನ ಮನೆಗೆ ಈಗ ಗೃಹ ಪ್ರವೇಶಕ್ಕೆ ಹೋಗ್ತಾ ಇದ್ದೀವಿ. ರೆಡಿ ಸುಜಾತಿ? ಹಾಯ್ ಬಾಯ್ಸ್, ನವೀನ್ ಅಣ್ಣ, ನಿತೇಶ್, ಮೇಘಣ್ಣ, ಗ್ಲಾಸ್ ಡೌನ್. ನಮ್ಮ ಮೇಘಣ್ಣ ಮಿಸ್ ಆಗಿದ್ದಾರೆ, ಎಲ್ಲಿ ಹೋದ್ರು? ಹಾಯ್ ಹಾಯ್ ಸುಜಾಂತಿ, ಲೆಟ್ಸ್ ಗೋ. ಮಾರ್ನಿಂಗ್ ವೈಬ್ಸ್. ಯಾ, ಸೊ ಶಿವರತ್ನನ್ ಕಂಫರ್ಟ್ಸ್ ಇಲ್ಲಿ ನಾವು ಸ್ಟೇ ಆಗಿದ್ದು. ಅಂಡ್ ಇದು ಮೇಘಣ್ಣನ ಕಾರ್. ಇವಾಗ ಹೋಗ್ತಾ ಇದ್ದೀವಿ. ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ವರುಣಾಯ ನಮಃ, ಗಂಗಾ ಮಾತಾಯೇ ನಮಃ. ಪ್ರಾರ್ಥನಾಪೂರ್ವಕ ನಮಸ್ಕಾರಾನ್ ಸಮರ್ಪಯಾಮಿ. ನಮಸ್ಕಾರ कलशांगमाशतात्र गायत्री सावित्री शांति पुष्टिथा आयान देव पूजार्थं दुर्दक्षे कारकाः गंगे च यमुने चैव गोदावरी सरस्वती नर्मदे.
ಒಳಗೆ ಬಲಗಾಲ ಒಳಗೆ ಎಲ್ರು ಬರ್ರಿ ಒಮ್ಮೆ ಎಲ್ಲರೂ ಒಮ್ಮೆನಾ ಬರ್ಲಿ. ಎಲ್ಲರೂ ಬಲಗಾಲ ಇಟ್ಟು ಬರ್ಬೇಕು. ಹೋಗಿರಿ ಹಂಗೆ ಮುಂದೂಡಿರಿ. ನೀವು ಮುಂದೋಗಿರಿ ಹಂಗೆ ಮುಂದೋಗಿರಿ. ಈ ಕಡೆ ಬಂದು ಎಲ್ಲ ಈಗ ಅದು ಅಲ್ಲೇ ಒಯ್ಯುದು. ಸ್ವಲ್ಪ ಅಗಲ ಮಾಡ್ತೀರಾ? ಇಲ್ಲ ಅಷ್ಟೇ ಇಲ್ಲ. ಇರ್ಲಿ ಅಷ್ಟೇ ಇರ್ಲಿ. ಮಾಲೆ ಮಾತಾಡಲ್ಲ. ಒಂದು ಕಿವಿನಲ್ಲಿ ಸೂಪರ್. ಹಾರಿ ರಾಮ್ ತಿನ್ನಿಸ್ಕೊಂಡು ಅಂತ ಅಂದೇ ಗಣಪತಿ ನಾವು ಪೂಜೆ ಮಾಡ್ತೀವಲ್ಲ ಆ ಥರ ಇದರಲ್ಲಿ. ಮಾನವ ಸಿದ್ಧಿಯ ತೋರೆ ದಿನಕರ ಕೋಟಿ ತೇಜದಿ ಹೊಳೆಯುವ ಜಗಕರಾಯನ ಕುಮಾರಿ ವೇಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸೊ ಇವತ್ತಿನ ನಮ್ಮ ಮೆನುಗೆ ಸೊ ಪ್ಲೇಟಿಂದ ಶುರು ಮಾಡ್ತಾ ಇದ್ದೇವೆ. ಆ್ಯಂಡ್ ಪಿಕಲ್, ಕೋಸಂಬರಿ ಆ್ಯಂಡ್ ಹೋಳಿಗೆ. ಇದೇನು? ಅಪ್ಪೆ ಪಾಯಸ. ಓಕೆ, ಅವೆಲ್ಲ ವೆರೈಟೀಸ್ ಈ ಕಡೆ ಇದೆಯಾ? ಅವೆಲ್ಲ ಮಾಡೋದೆಲ್ಲ ಇಲ್ಲ ಪ್ರೆಸೆಂಟೇಷನ್ಗೆ ಇದೆಯಾ? ಓಕೆ. ಸೊ ಇದು ಬಟರ್ ಪನ್ನೀರ್ ಆ್ಯಂಡ್ ತೊಂಡೆಕಾಯಿ ಪಲ್ಯ, ಚಪಾತಿ, crispy. This is pulao, salad, rice, palak sambar, curd, buttermilk.
ಸೊ ನಮ್ಮ ಸರ್ವಿಂಗ್ ಟೀಮ್ನೆಲ್ಲ ಇಲ್ಲಿದ್ದಾರೆ. ಇವಾಗ ಲಂಚ್ ಟೈಮ್ ಆ್ಯಂಡ್ ಸುಜಾಂಟ್ ಈಸ್ ಹಿಯರ್. ಸೊ ಇವತ್ತಿನ ಫಸ್ಟ್ ವೆರೈಟೀಸ್ ಇಷ್ಟೆಲ್ಲ ಉಂಟು. ಹೋಳಿಗೆ, ಚಪಾತಿ, ಪಿಕಲ್, ಸಲಾಡ್, ಪಾಯಸ ಆ್ಯಂಡ್ ವೆಜ್ ಗೋಬಿ ಮಂಚೂರಿ, ಇದು ಪನ್ನೀರ್, ನನ್ನ ತೊಂಡೆಕಾಯಿ. ಸೊ ಮಧ್ಯಾಹ್ನದ ಊಟ ಆಯಿತು. ಹಾಗೆ ಈಗ ಟೀ ಟೈಮ್. ಸುಜಾಂಟಿ ಆ್ಯಂಡ್ ಮನೆಯ ಓನರ್. ಹಾಯ್. My baby, my Valentine. Can I hear the making my temperature the rise? If you leave me, I could die. I swear, you are like the oxygen I need to survive. I'll be honest. Your loving me, totally me. I am so obsessed. I want to chop your body. Ule, nobody dey back a wishi. Ule, open up, make I see. Ule, you're my love quantity. If you make a bad man sing, no. Don't tell me no, no, no. You could be my partner, never ride solo, no. And we can do I'm lucky, no need to party, oh. I tell you what you're doing, no, you could be carico, carico, ule. ಬೆಳಗ್ಗೆಯಿಂದ ಸಂಜೆ ತನಕ ಫುಲ್ ಗೃಹ ಪ್ರವೇಶದಲ್ಲೇ ಪ್ರೋಗ್ರಾಮ್ಸು ಮತ್ತು ಫ್ಯಾಮಿಲಿ ಜೊತೆ ಕೂತ್ಕೊಂಡು ಚಿಟ್ಚಾಟ್ ಎಲ್ಲ ಮಾಡಿದ್ದು. ಹಾಗೆ ನೈಟ್ ನಾವು ನನ್ನ ಅಣ್ಣ ಕೂಡ ಧಾರವಾಡದಲ್ಲಿ ಇರೋದ್ರಿಂದ ಸೊ ಅವ್ರದ್ದು ಕೂಡ ದಿ ವುಡ್ಸ್ ರೆಸಾರ್ಟ್ ಆ್ಯಂಡ್ ರೆಸ್ಟೋರೆಂಟ್ ಇತ್ತು, ಜಸ್ಟ್ 15 minutes ಅವೇ ಫ್ರಮ್ ಶರತಣ್ಣ's ಹೌಸ್. ಹಾಗೆ ನಾನು ಮತ್ತು ನಿತೇಶ್ ಮತ್ತು ಮೇಘಣ್ಣ ಆ್ಯಂಡ್ ಫ್ಯಾಮಿಲಿ ಸೊ ಎಲ್ಲರೂ ಕೂಡ ನೈಟ್ ಡಿನ್ನರಿಗೆ ನಾವು ಇಲ್ಲಿಗೆ ಹೋಗಿದ್ದು ಅಂತೀವಿ. ಸೊ ಆ್ಯಂಬಿಯನ್ಸ್ ತುಂಬಾ ಚೆನ್ನಾಗಿತ್ತು. ಹಾಗೆ ಊಟ ಕೂಡ ಟೇಸ್ಟ್ ವೈಸ್ ಆ್ಯಂಡ್ all presentation wise it's so good and we enjoyed a lot. कभी कभी मेरे दिल में ख्याल आता है कि जैसे तुझको बनाया गया है मेरे लिए, तू अब से पहले सितारों में बस रही थी कहीं, तुझे जमीन. ನಾವು ಮಧ್ಯಾಹ್ನ ಮನೆಗೆ ಕಲಿದು ಗೃಹ ಪ್ರವೇಶದ ಊಟ ಎಲ್ಲ ಆಯಿತು. ಸೊ ಹಾಗೆ ಮುಗಿಸ್ಕೊಂಡು ಇವಾಗ ನೈಟ್ ಡಿನ್ನರಿಗೆ ಬಂದಿದ್ದೀವಿ. ಆ್ಯಂಡ್ ಹಿಯರ್ ಇಸ್ ಅವರ್ ಟೀಮ್. ಆ್ಯಂಡ್ ಇವಾಗ ಫುಡ್ ಎಲ್ಲ ಆರ್ಡರ್ ಮಾಡಿದ್ದೀವಿ. ಚಿಯರ್ಸ್ ಅದಿಲ್ಲ, ಇದು ಪ್ಯೂರ್ ವೆಜ್ ರೆಸ್ಟೋರೆಂಟ್ ಆಯಿತಾ, ಕ್ಲಾಸಿಗೆಲ್ಲ ಇಲ್ಲ ಇವತ್ತು. ಸೊ ಎಸ್, say hi everyone. Hello, hi. कभी कभी मेरे दिल में ख्याल आता है, कभी कभी मेरे दिल में ख्याल आता है कि जैसे तुझको बनाया गया है मेरे लिए, तू अब से पहले सितारा. ಬುಟ್ಟ ಸಿಗರ್ ಸ್ಪೆಷಲ್ ಫಸ್ಟ್ ಟೈಮ್ ಕೇಳ್ತಾ ಇದ್ದೇನೆ. ಹೌ ಇಸ್ ಇಟ್? ಟೇಸ್ಟ್ ಹೇಗುಂಟು? ಒಳ್ಳೇದಂದ್ರೆ ಹೇಗೆ? ಸ್ವೀಟಾ, ಪುಳಿಯಾ, ಚಪ್ಪೆನಾ, ಯಾವ ಟೈಪ್? ಪುಳಿಯಾ? ಇಟ್ಕೊಳ್ಳಿ. ಸೂಪರ್. ನಾ ಇಷ್ಟು ಸಾಫ್ಟ್ ನಾಯಿ ಮರಿನ ಫಸ್ಟ್ ಟೈಮ್ ಕಾಣ್ತಾ ಇದ್ದೆ ನಾನು. ಬಾಬು ಗಿಡ
ಏ ಗಂಡೆ ಗಂಡೆ ಎಂಚ ಮಗ. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಮ ಗೆಸ್ಟ್ಗಳು ಬರ್ತಾ ಇದ್ದಾರೆ. ಆ್ಯಂಡ್ ಫಸ್ಟ್ ಗೆಸ್ಟ್ ಪುನಿ ಅಣ್ಣ ಮತ್ತೆ ಅಮ್ಮ ಇಯರ್ ಪಾವರ ನಮ್ರತ ಬಾಬಿ ಓಲ್ಡ್ ಗೆಸ್ಟ್ ನಿಲ್ಲು ಬೇಡ ಇದ್ದಿತ್ತು. ಮತ್ತುಳ್ದವರೆಲ್ಲ ಒಳಗೆ ಹೋಗಿದ್ದಾರೆ ಈಗ. ಸೊ ಓಕೆ, ಸೊ ಮಧ್ಯಾಹ್ನ 1:30 ಗಂಟೆ ಮಲಗಿದ್ದಾರೆ. ಇವಾಗ ಲಂಚ್ ಟೈಮ್. ವೆರೈಟೀಸ್. ಬಾಬಿ ಇದೆಂತ ಚಿಕನಾ? ಹಾ ಚಿಕನ್ ಅಲ್ಲ, ಚಿಕನ್. ಸಲಾಡ್, ಕರ್ಡ್, ಚಟ್ನಿ, and tomato sauce. ಇಂಟರಪ್ಟ್ ಆಯ್ತು, ಹಾಗಾಗಿ ಮತ್ತೆ ಕಂಟಿನ್ಯೂ ಮಾಡಿ. ಗ್ರೂಪ್ ಫೋಟೋಸ್ ತೆಗಿಯೋಣ ಅಂತ ಹೇಳಿ ತಗೊಂಡ್ ಬರ್ಲಿಕ್ಕೆ ಹೋದ್ರು. ಹ್ಯಾಪಿ ಗ್ರೀನ್ ಡೇ ಟು ಒಟ್ಟು ತುಂಬಾ ಜಾಸ್ತಿ ಆಗಿ ಸಿಗ್ತಿಲ್ಲ, ನೀನೇ ಹೋಗ್ಬೇಕಿತ್ತು. ಈಗ ಒಂದು ಸಿಕ್ಕ Who is going to blow the candle? ಕ್ಯಾಂಡಲ್ ಬ್ಲೋ ಮಾಡಿ. Blow the candle, uncle. ನನ್ನ ಹತ್ರ ಬರೋದು ಎತ್ತುಕೊಂಡು ಹೋಗುದಲ್ಲ, ಸ್ವಲ್ಪ ಬೆಲ್ಲ ಇಡಬೇಕು. ಮತ್ತೆ ಎಂತ ಹೇಳಿದ್ರೆ ಹೇಳಿ. ಮತ್ತೆ ಕರೀದಿದ್ರೆ ಫುಡ್ಡಿಗೆ ಬೈತೀನಿ ಬೇಡ. ಕುಡಿ, ಇದು ಸುಚೇತ, ಇದು ಸುಚೇತ, ಕುಡಿ ನೀವು. Uncle, now ಅನ್ನಿಸ್ತದೆ ಅಲ್ಲ ನಿರ್ದೇಶ ತಗೊಳ್ಳ. ನೆಕ್ಸ್ಟ್ ಇಯರ್ ಕಮ್ ವಿತ್ 3 of you. ನೆಕ್ಸ್ಟ್ ಸೆಲೆಬ್ರೇಷನ್ ಅದನ್ನ ಮಾಡುವ. ಆಲ್ರೆಡಿ ಹೇಳಿದ್ರಿ ಫಸ್ಟ್ ಆನಿವರ್ಸರಿ ಒಟ್ಟಿಗೆ ಇರೋದು ಅಂತ ಹೇಳಿ. ಆಮೇಲೆ ಮದುವೆ ಆದ್ಮೇಲೆ ಇದು ಫಸ್ಟ್ ಟೈಮ್ ನಾವು ಇದು ಮಾಡ್ತಿರೋದು. ಅದೇ ಫಸ್ಟ್ ಟೈಮ್ ಆಕ್ಚುಲಿ. ಮಕ್ಕಳಿಗೆ ನೈಸ್. ಥ್ಯಾಂಕ್ ಯು ಸೋ ಮಚ್. ಅವ್ರು ಒಳ ಹೋಗಿ ಫೀಲ್ ಮಾಡ್ಕೊಂಡು ಇವತ್ತು ನಮ್ದು ವೆಡ್ಡಿಂಗ್ ಆನಿವರ್ಸರಿ. ಸೊ ಫಸ್ಟ್ ಟೈಮ್ ನಿತೇಶ್ ತುಂಬಾ ಟೈಮ್ ಆದ್ಮೇಲೆ ಸೆಲೆಬ್ರೇಟ್ ಮಾಡ್ತಿದ್ದೆ. ಟು ಶರದಿನ ಒಂದು ಹೊಸ ಮನೆಯಲ್ಲಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಅಂಡ್ ಇವತ್ತು ನಮ್ಗೆ ಸರ್ಪ್ರೈಸ್ ಒಂದು ಸೆಲೆಬ್ರೇಷನ್ ಮಾಡಿದ್ದಾರೆ ಶೀತಲ್ ಬಾಬಿ ಮತ್ತೆ ಶರತ್ ಅಣ್ಣ ನಕುಲ್. ಥ್ಯಾಂಕ್ ಯು ಸೋ ಮಚ್. ಇದು ತುಂಬಾ ಮೆಮೊರೇಬಲ್ ಸೆಲೆಬ್ರೇಷನ್ ಐ ಥಿಂಕ್. ನೆಕ್ಸ್ಟ್ ಇಯರ್ 3 ಜನ ಒಟ್ಟಿಗೆ ಓಕೆ.